ನಮಸ್ಕಾರ ವೀಕ್ಷಕರೇ. ಕುದುರೆ ಓಡಿಸೋದಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಕುದುರೆ ನೋಡೋದಕ್ಕೂ ಒಂಥರ ಚಂದ. ಆದರೆ ಜೀವನದಲ್ಲಿ ಕುದುರೆನೇ ನೋಡ್ದಿರೋ ಅಂಥ ಒಬ್ಬ ಮನುಷ್ಯ ಕುದುರೆ ಅಂತ ಶೋ ಜಂಪಿಂಗ್ ಕಾಂಪಿಟೇಷನಲ್ಲಿ ಗೆಲ್ತಾನೆ ಅಂತ ಹೇಳಿದ್ರೆ ವಿಚಿತ್ರ ಅಂತ ಅನಿಸ್ಬೋದು. ಹೌದು, ಯಲ್ಲಾಪುರದ ಕೆಲಸೆ ಗ್ರಾಮದಿಂದ ಬಂದಿರುವಂಥ ನಿತ್ಯಾನಂದ್ ಅಂತ ಹೇಳುವ ಯುವಕ ಮಂಗಳೂರು ಹಾರ್ಸ್ ರೈಡಿಂಗ್ ಅಕಾಡೆಮಿಯಲ್ಲಿ ಕುದುರೆ ರೈಡಿಂಗ್ನ ಕಲಿತು ಇವತ್ತು ಮಾದರಿಯಾಗಿದ್ದಾರೆ. ಸಿದ್ಧಿ ಜನಾಂಗದ ಪ್ರಥಮ ಹಾರ್ಸ್ ರೈಡರ್ ನಮ್ಮ ಜೊತೆಗಿದ್ದಾರೆ. ಸಿದ್ಧಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವೀಗ ಯಲ್ಲಾಪುರದಿಂದ ಬಂದಿರುವಂಥವ್ರು, ಯಲ್ಲಾಪುರದ ಕೆಲಸೆ ಗ್ರಾಮದಿಂದ ಬಂದು ಪ್ರಥಮ ಹಾರ್ಸ್ ರೈಡರ್. ನೀವು ಹೇಗೆ ಬಂದ್ರಿ ಇಲ್ಲಿಗೆ? ನಿಮ್ಮ ಊರು ಯಾವುದು ಎಲ್ಲ ಹೇಳಿ. ನಮ್ಮೂರು ಯಲ್ಲಾಪುರ ತಾಲೂಕು ಕೆಲಸೆ ಗ್ರಾಮ ಅಂತ. ಕೆಲಸೆ ಗ್ರಾಮದಲ್ಲಿ ಸಣ್ಣ ಹಳ್ಳಿಯಲ್ಲಿ ಇರ್ತೇವೆ ನಾವು. ಫಸ್ಟ್ ನಮ್ಮ ಅಮ್ಮವರು, ನಮ್ಮ ರಾಜೇಶ್ವರಿ ಅಂತ ಅವರಿದ್ದಾರೆ, ಅವ್ರ ಹತ್ರ ಹೋಗಿ ನನಗೆ ಡ್ರಾಯಿಂಗ್ ಮೇಲೆ ಆಸಕ್ತಿ ಇತ್ತು. ಅದನ್ನು ನಮ್ಮ ಅಮ್ಮವರು ಅವ್ರಿಗೆ ಕಾಣಿಸಿದಾಗ ಅವರು ಇಲ್ಲಿ ಮಂಗಳೂರಲ್ಲಿ ಒಂದು ಅವಕಾಶ ಇದೆ ಅಂತ ಹೇಳಿದ್ರು. ಅಲ್ಲಿಂದ ಇಲ್ಲಿ ಬಂದೆ. ಅಲ್ಲಿ ದಿನೇಶ್ ಒಳ ಸರ್ ಇದ್ರು, ಮತ್ತು ಹಾಗೆ ಅಭಿನಂದ್ ಸರ್ ಅವರು ಎಲ್ಲ ಸೇರಿ ದಿನೇಶ್ ಒಳ ಸರ್ ಅವ್ರಲ್ಲಿ ಡ್ರಾಯಿಂಗ್ ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲೇ ಹಾಗೆ ಅಭಿನಂದ್ ಸರಿಗೂ ಒಬ್ರು ಸಿದ್ಧಿ ಹುಡುಗ ಬೇಕಂತಿದ್ರು ಅಂತೆ ಕಲೀಲಿಕ್ಕೆ. ಅವಾಗ ಅವರು ಇಲ್ಲಿ ಕರ್ಕೊಂಡ್ರು. ನೀವು ಡ್ರಾಯಿಂಗ್ ಕಲಿಯೋಕ್ಕೋಸ್ಕರ ಮಂಗಳೂರು ಬಂದ್ರಾ? ಡ್ರಾಯಿಂಗ್ ಮತ್ತೆ ಹಾರ್ಸ್ ರೈಡಿಂಗ್ ಎರಡು. ಸೊ ಹಾರ್ಸ್ ರೈಡಿಂಗ್ ಟ್ರೈನಿಂಗ್ ಹೇಗಿತ್ತು ಇಲ್ಲಿ? ಹಾರ್ಸ್ ರೈಡಿಂಗ್ ಟ್ರೈನಿಂಗ್ ಚೆನ್ನಾಗಿತ್ತು. ಮೊದಲು ತುಂಬಾ ಭಯ ಆಗ್ತಿತ್ತು, ಅಲ್ಲಿ ಮಾತಾಡೋದಾಗ್ಲಿ ಎಲ್ಲ ಕಲಿಯೋದಾಗ್ಲಿ ಎಲ್ಲದ್ರಲ್ಲೂ ಸ್ವಲ್ಪ ಭಯ ಆಗ್ತಿತ್ತು ಮೊದಲು. ಅನಂತರ ಎಲ್ಲ ಸರಿ ಆಗ್ತಾ ಹೋಯ್ತು. ಹಾಗೆ ಅಂದರೆ ಈಗ ನಿಮಗೆ ಹಾರ್ಸ್ ರೈಡಿಂಗ್ ಅಂದರೆ ನೀವು ಕುದುರೆನ ಮೊದಲು ನೋಡಿದ್ರಾ? ಅದ್ರ ಮುಂಚೆ ಕುದುರೆನ ಮೊದಲೇನು ಎಲ್ಲೂ ನೋಡಿರಲಿಲ್ಲಾಗಿದೆ. ಇಲ್ಲೇ ಮಂಗಳೂರಿಗೆ ಬಂದ ಮೊದಲು ಕುದುರೆನ ನೋಡಿರೋದು. ಸೊ ಇಲ್ಲಿ ಟ್ರೈನಿಂಗ್ ಯಾವ ಥರ ಎಲ್ಲ ಇರ್ತದೆ? ಟ್ರೈನಿಂಗ್ ಮೊದಲು ಬೇಸಿಕ್ ಟ್ರೈನಿಂಗ್ ಅಂತ ಇರುತ್ತೆ, ಅದೆಲ್ಲ ಮಾಡಬೇಕು. ಆಮೇಲೆ ಜಂಪಿಂಗ್ ಇಂದೆಲ್ಲ ಟ್ರೈನಿಂಗ್ ಇರುತ್ತೆ ಸರ್. ನೀವೀಗ ಬೆಂಗಳೂರಿಗೆ ಹೋಗ್ತೀರಾ ಇಲ್ಲಿಂದ. ನಿಮ್ಮದು ಫಸ್ಟ್ ಕಾಂಪಿಟೇಷನ್ ಅದು? ಫಸ್ಟ್ ಕಾಂಪಿಟೇಷನಲ್ಲಿ ನೀವು ಕಂಪ್ಲೀಟ್ ಮಾಡ್ತೀರಾ ಶೋ ಜಂಪನ್ನು? ಹಾಂ ಸರ್. ಸೊ ನಿಮಗೆ ಶೋ ಜಂಪಿಗೆ ಬೆಂಗಳೂರಿಗೆ ಹೋದಾಗ, ಬೆಂಗಳೂರು ಅದು ಫಸ್ಟ್ ಟೈಮ್ ಆಗಿರ್ಬೋದು ಅನ್ಕೋತೇನೆ. ಹಾಂ ಸರ್, ಫಸ್ಟ್ ಟೈಮ್. ಬೆಂಗಳೂರಿಗೆ ಹೋದಾಗ ಹೇಗಿತ್ತು ಅನುಭವ? ಅಲ್ಲಿ ಸ್ವಲ್ಪ ಮುಜುಗರ ಎಲ್ಲ ಆಗ್ತಿತ್ತು. ಎಲ್ಲರೂ ನೋಡಿ ಹೀಯಾಳಿಸೋದೆಲ್ಲ ಮಾಡ್ತಿದ್ರು. ಏನಂತ ಹೇಳ್ತಾ ಇದ್ರು? ಅದೇ ತಮಾಷೆ ಮಾಡ್ತಿದ್ರು, ಬೇರೆ ದೇಶದಿಂದ ಬಂದಿರೋದು, ಹಾಗೆ ಕೀಳಾಗಿ ನೋಡೋದೆಲ್ಲ ಮಾಡ್ತಿದ್ರು. ಆಮೇಲೆ ಶೋ ಜಂಪಿಂಗ್ ಅಲ್ಲಿ ಕ್ಲಿಯರ್ ರೌಂಡ್ ಮಾಡಿದ ತಕ್ಷಣ ಎಲ್ಲರೂ ಸ್ವಲ್ಪ ಒಳ್ಳೆಯದಾಗಿ ಮಾತಾಡ್ಸೋದೆಲ್ಲ ಮಾಡ್ತಿದ್ರು. ನಿಮಗೆ ಫಸ್ಟ್ ಟೈಮ್ ನೀವು ಆ ಶೋ ಜಂಪಿಂಗನ್ನು ಕ್ಲಿಯರ್ ಮಾಡ್ತೀರಾ, ಒಂದು ಹಾರ್ಸ್ ರೈಡಿಂಗ್, ಮೇ ಬಿ ನಿಮ್ಮ ಕಮ್ಯುನಿಟಿದು ಪ್ರಥಮ ಹಾರ್ಸ್ ರೈಡರ್. ಸೊ ಏನು ಅನಿಸ್ತದೆ ನಿಮಗೆ? ತುಂಬ ಖುಷಿ ಫೀಲ್ ಆಗುತ್ತೆ ಸರ್. ಫಸ್ಟ್ ಹಾರ್ಸ್ ರೈಡರ್ ನಾನಾಗಿರೋದ್ರಿಂದ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಸರ್. ಇನ್ನೇನು ಕನಸಿದೆ ನಿಮಗೆ? ಏನು ಮಾಡಬೇಕು ಅಂತ ಇದ್ದೀರಾ? ನನಗೆ ಇದೇ ಹಾರ್ಸ್ ರೈಡಿಂಗ್ ಅಕಾಡೆಮಿ ಇಲ್ಲ, ಸ್ಪೋರ್ಟ್ಸಿಗೆ ಇದೇ ಸ್ಪೋರ್ಟ್ಸಲ್ಲಿ ಮುಂದುವರಿಬೇಕಂತ ಆಸೆ ಇದೆ. ಆಮೇಲೆ ಊರಿಗೆಲ್ಲ ಹೋಗಿ ಬಂದಿದ್ರಾ? ಊರ ಕಡೆ ಹೋಗಿದ್ರಾ? ಆದ್ಮೇಲೆ ಊರಿಗೆ ಹೋಗಿಲ್ಲ. ಹಾಂ ಸರ್. ಸೊ ಊರ ಕಡೆಯಿಂದೆಲ್ಲ ಫೋನ್ ಮಾಡಿದಾಗ ಏನು ಹೇಳ್ತಾರೆ? ಹಾಂ ಸರ್, ಒಳ್ಳೆ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಾರೆ ಸರ್. ಖುಷಿಯಲ್ಲಿದ್ದಾರೆ? ಹಾಂ, ಖುಷಿಯಲ್ಲಿದ್ದಾರೆ ಎಲ್ಲರೂ. ಈಗ ಮಂಗಳೂರು ಅಂದಾಗ ನೀವು ಫಸ್ಟ್ ಟೈಮ್ ಮಂಗಳೂರಿಗೆ ಬಂದಿರೋದು. ಮಂಗಳೂರು ಜನ ಹೇಗಿದ್ದಾರೆ? ಮಂಗಳೂರು ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಇವಾಗ? ಮೊದಲು ಸ್ವಲ್ಪ ಎಲ್ಲರ ಹತ್ರ ಮಾತಾಡ್ಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು. ಅವರು ಇದು ಎಲ್ಲ ಸುಮಾರು ಕಷ್ಟ ಆಗ್ತಿತ್ತು. ಆಮೇಲೆ ಈಗ ಒಂದು 2-3 ತಿಂಗಳು ಆದ್ಮೇಲೆ ಸರಿ ಆಯ್ತು ಸರ್. ಆಮೇಲೆ ಅವ್ರ ಹತ್ರ ಹೊಂದ್ಕೊಂಡು ಹೋಗೋದೆಲ್ಲ ಮಾಡ್ತಿದ್ರು ಸರ್. ಎಲ್ಲ ಚೆನ್ನಾಗಿ ನೋಡ್ಕೊಳ್ತಿದ್ರು ಅವರು. ಸಪೋರ್ಟ್ ಮಾಡ್ತಾರೆ ಅವರು, ಎಲ್ಲ ಇದು ಮಾಡ್ತಾರೆ ಸರ್. ಸೊ ಈ ಫ್ಯೂಚರಲ್ಲಿ ನೀವು ಹಾರ್ಸ್ ರೈಡಿಂಗ್ ಫೀಲ್ಡಲ್ಲಿ ಹೆಸರು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಒಂದು ಒಳ್ಳೆ ಹಾರ್ಸ್ ರೈಡರ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಂ ಸರ್. ಸೊ ನಿಮಗೆ ಫಸ್ಟ್ ಟೈಮ್ ಅಭಿನಂದನ್ ಅವರು ನಿಮ್ಮನ್ನು ಕರ್ಕೊಂಡ್ಬಂದು ಟ್ರೈನಿಂಗ್ ಕೊಡಿಸಿದ್ರು. ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ತುಂಬ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಅವರಿಗೆ. ಅವರು ಇಲ್ಲಿ ನನಗೆ ಅವರೇ ಎಲ್ಲ ಖರ್ಚು ಮಾಡಿ ಎಲ್ಲ ಕಲಿಸ್ಕೊಂಡು ಪುಂಡು ಫೋರ್ಸಿಗೂ ಕರ್ಕೊಂಡು ಹೋಗಿದ್ದಾರೆ. ನಾನು ಅವರಿಗೆ ಎಂದು ಚಿರಣೆ ಆಗಿರ್ತೇನೆ ಸರ್. ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಂ ಸರ್, ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರೇ, ಶೋ ಜಂಪ್ ಅಂತಹ ಒಂದು ಹಾರ್ಸ್ ರೈಡಿಂಗಲ್ಲಿ ಪ್ರಥಮ ಬಾರಿಗೆ ಅಟೆಂಡ್ ಆದ ಫಸ್ಟ್ ಕಾಂಪಿಟಿಷನನ್ನು ಕ್ಲಿಯರ್ ಮಾಡಿದವರು ನಮ್ಮ ಸಿದ್ಧಿ ಜನಾಂಗದಿಂದ ಬಂದಿರುವಂತಹ ನಿತ್ಯಾನಂದ್ ಸಿದ್ಧಿ ಅವರು.
ಅದ್ರ ಜೊತೆ ನಿಮ್ಮನ್ನು ಇವಾಗ ನಿಕ್ಕಿಯಿಂದ ಕರೀತಾರೆ ಅಂತ ಕೇಳ್ಪಟ್ವಿ, ಹೌದಾ? ಹಾಂ ಸರ್. ನಮ್ಮ ಅಭಿನಂದ್ ಸರ್ ಅವರು ನನಗೆ ನಿಕ್ಕಿ ಅಂತ ಹೆಸರು ಇದು ಮಾಡಿದ್ದಾರೆ ಸರ್. ಶೋ ಜಂಪಿಂಗ್ ಎಲ್ಲ ನಿಕ್ಕಿ ಸಿದ್ದಿ ಅಂತಾನೆ ಹೆಸರು ಕೊಟ್ಟಿದ್ರು ಸರ್. ಹಾಂ ಸರ್. Next rider is Nikki Siddhi on Angel from MHRA. ಸೊ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ನಿತ್ಯಾನಂದ ಸಿದ್ಧಿಯಿಂದ ಹೋಗಿ ನಿಕ್ಕಿ ಸಿದ್ಧಿ ಆಗಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಹಾಂ ಸರ್, ಖುಷಿ ಆಗ್ತಿದೆ ಸರ್. ಸೊ ಇದು ಒಬ್ಬ ಸಿದ್ಧಿ ಜನಾಂಗದಿಂದ ಬಂದಿರುವಂತಹ ನಿತ್ಯಾನಂದ ಸಿದ್ಧಿಯವರು ಇವತ್ತು ಶೋ ಜಂಪ್ನ ಮುಖಾಂತರ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ಈ ಮುಖಾಂತರ ನಿತ್ಯಾನಂದ ಅವರ ಇನ್ನಷ್ಟು ಜರ್ನಿ, ಅವರ ಭವಿಷ್ಯದಲ್ಲೂ ಇನ್ನಷ್ಟು ಸಾಧನೆಗಳಾಗಲಿ, ಹಾರ್ಸ್ ರೈಡಿಂಗ್ ಕ್ಷೇತ್ರದಲ್ಲಿ ನಿಮ್ಮ ಹೆಸರು ಅಜರಾಮರವಾಗಲಿ ಅಂತ ಹೇಳಿ ಆಶಿಸ್ತಾ ನಾವು ನಿತ್ಯಾನಂದ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೇವೆ. ಮಂಗಳೂರಲ್ಲಿ ಕಾಲೇಜಿಗೆ ಹೋಗಬೇಕಾದ್ರೆ ಎಲ್ಲ ಬೈಕ್ ಕಾರು ಓಡಿಸ್ತಾ ಇದ್ದರೆ ಫಸ್ಟ್ ಟೈಮ್ ಅಭಿನಂದನ್ರವರು ಹಾರ್ಸ್ ರೈಡ್ ಮಾಡ್ತಾ ಹೋಗ್ತಾ ಇದ್ರು. ಅದೇ ರೀತಿ ಮಂಗಳೂರಲ್ಲಿ ಫಸ್ಟ್ ಹಾರ್ಸ್ ರೈಡಿಂಗ್ ಅಕಾಡೆಮಿಯನ್ನು ಸೃಷ್ಟಿ ಮಾಡಿದವರು ಕೂಡ ಅಭಿನಂದನ್ರವರು. ಅಭಿನಂದನ್ರವರೇ ಸ್ವಾಗತ. ಈಗ ನಿಮ್ಮ ಅಕಾಡೆಮಿಯಿಂದ ಬಂದಿರುವಂತಹ ನಿತ್ಯಾನಂದ ಸಿದ್ಧಿಯವರು ಒಂದು ಒಳ್ಳೆ ಸಾಧನೆಯನ್ನು ಮಾಡಿದ್ದಾರೆ. ಶೋ ಜಂಪ್ ಮುಖಾಂತರ ಅದನ್ನು ಕಂಪ್ಲೀಟ್ ಮಾಡೋ ಮುಖಾಂತರ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಏನು ಅನ್ನಿಸ್ತಿದೆ ನಿಮಗೆ? ತುಂಬ ಹೆಮ್ಮೆ ಆಗುತ್ತೆ. ಯಾಕಂತಂದರೆ ಈ ಸ್ಪೋರ್ಟಲ್ಲಿ ಎಲ್ಲರಿಗೂ ಒಂದು ಮಾಹಿತಿ ಅಂದರೆ ಏನಂದರೆ ಇದು ರಿಚ್ ಮ್ಯಾನ್ ಸ್ಪೋರ್ಟ್ ಅಂತ, ಬರೀ ಶ್ರೀಮಂತರಿಗೆ ಮಾತ್ರ ಸೀಮಿತವಾಗಿದ್ದು ಅಂತ. ಅದನ್ನು ನಾವು ಹೊರಗಡೆ ತಂದು ಸಾಮಾನ್ಯ ಜನ ಕೂಡ ಕಲಿಬೋದು, ಒಂದು ಮಿಡಲ್ ಕ್ಲಾಸಿಂದ ಹೈಯರ್ ಕ್ಲಾಸ್ ಕೂಡ ಕಲಿಬೋದು ಅಂತ ಹೇಳಿ ಒಂದು ಸಂದೇಶ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ನಿತ್ಯಾನಂದ ಸಿದ್ಧಿನ ನಾವು ಸೆಲೆಕ್ಟ್ ಮಾಡೋಕ್ಕೆ ಕಾರಣ ಏನು ಅಂತಂದರೆ ಅವನಲ್ಲಿ ಒಂದು ಚಾಲೆಂಜಿಂಗ್ ನೇಚರ್ ಇದೆ. ಆಮೇಲೆ ಅವನದು ಬಾಡಿ ಪರ್ಸ್ನಾಲಿಟಿ ಇದೆಯಲ್ಲ, ಒಬ್ಬ ಹಾರ್ಸ್ ರೈಡಿಗೆ ಬೇಕಾಗಿರೋಂಥ ಎಲ್ಲ ಗುಣಗಳು ಅವನ ಹತ್ರ ಇದೆ. ಆ ಉದ್ದೇಶದಿಂದ ಅವನ ಇನೋಸೆನ್ಸ್ ನೋಡಿ, ಅವನ ಧೈರ್ಯ ನೋಡಿ, ಅವನ ಫಿಸಿಕ್ ನೋಡಿ ನಾನು ಅಂದ್ಕೊಂಡೆ ಯಾಕೆ ನಾವು ಬರೀ ನಾವು ಇಲ್ಲಿ ಮಂಗಳೂರು ಜನತೆಗೆ ಹೇಳ್ಕೊಡ್ತಾ ಇದ್ದೀವಿ, ಇದು ಒಂದು ಹೊಸ ಪ್ರಯತ್ನ ಯಾಕೆ ಮಾಡ್ಬೋದು ಅಂತ ಒಂದು ಪ್ರಯತ್ನ ಪಟ್ವಿ. ಅದು ಸಕ್ಸಸ್ಫುಲ್ ಆಗಿದೆ ಅಂತ ನಾನು ಖುಷಿ. ಓಕೆ, ಈಗ ನೀವು ಕೂಡ ತುಂಬ ವರ್ಷಗಳ ಹಿಂದೆ ನೀವು ಕಾಲೇಜಿಗೆ ಎಲ್ಲರೂ ಬೈಕ್ ಕಾರಲ್ಲಿ ಹೋಗ್ತಿದ್ರೆ, ನೀವು ಕುದುರೆ ಓಡಿಸ್ಕೊಂಡು ಹೋಗ್ತಾ ಇದ್ರಿ. ಒಂದು ಸಿಕಂದರ್, ನನಗೆ ನೆನಪಿರುವಾಗ ಸಿಕಂದರ್ ಅಂತ ಹೇಳುವ ಕುದುರೆನ ಓಡಿಸ್ತಾ ಇದ್ರಿ. ಸೊ ಅಲ್ಲಿಂದ ಅಕಾಡೆಮಿಯ ತನಕ ಅಕಾಡೆಮಿ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ನಂದು ಅದೇ ಒಂದು 12 ವರ್ಷ ಆಯಿತು. ನಾನು ಸಿಕಂದರ್ ಕುದುರೆ ಮೇಲೆ ಹೋಗ್ಬೇಕಾದ್ರೆ ಮಂಗಳೂರು ಜನತೆ ನಂಗೆ ಭಾರಿ ಸಹಕಾರ ಕೊಟ್ಟಿದ್ದಾರೆ. ನಾವು ಮೂಲತಃ ಮಲೆನಾಡು ಭಾಗದವರು, ಅಚ್ಚನಹಳ್ಳಿ ಅಂತ ನಮ್ಮ ಊರು. ನಾವು ಮಲೆನಾಡಿಂದ ಬಂದು ತುಳುನಾಡಿಗೆ ಬಂದಾಗ ತುಳುನಾಡು ಜನತೆ ನಮಗೆ ವೆಲ್ಕಮ್ ಮಾಡಿದ್ದಾರೆ. ಮಂಗಳೂರು ಜನ ನನಗೆ ಭಾರಿ ಒಳ್ಳೆ ಥರ ಸ್ವಾಗತ ಕೊಟ್ಟು ಒಳ್ಳೆ ಸ್ಪಂದಿಸಿದ್ರು. ಆ ಸ್ಪಂದಿಸ್ಬೇಕಾದ್ರೆ ಏನಾಯಿತು ಅಂದರೆ ಜನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಸರ್ ನನಗೊಂಚೂರು ಹೇಳ್ಕೊಡ್ಬೋದಾ ಅಂತ. ಆ ಮುಖಾಂತರ ನಾನು ಏನು ಮಾಡಿದೆ, ಯಾಕೆ ಇದನ್ನು ಬೇರೆ ರೀತಿ ಕನ್ವರ್ಟ್ ಮಾಡಬಾರ್ದು, ಪ್ರೊಫೆಷನಲ್ ಆಗಿ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಒಂದು ಸಣ್ಣದಾಗಿ ಮಂಗಳೂರು ಹಾರ್ಸ್ ರೈಡಿಂಗ್ ಅಕಾಡೆಮಿ ಅಂತ ಮಾಡಿದೆ. ಅದು ಇಲ್ಲಿವರೆಗೂ 9 ವರ್ಷದಿಂದ ಚೆನ್ನಾಗಿ ನಡೀತಾ ಬಂದಿದೆ. ಈಗ ಜನ ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ? ತುಂಬ ಚೆನ್ನಾಗಿದೆ. ಇಲ್ಲಿ ಹೇಗೆ ಅಂತಂದರೆ ನನಗೆ ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಫ್ ಕ್ಲೈಂಟ್ಸ್ ಇದ್ದಾರೆ, ಅವ್ರನ್ನ ಹೇಳ್ಕೊಡ್ತಿದ್ದೀನಿ. 6 ವರ್ಷದಿಂದ 60 ವರ್ಷ ತನಕ ನಾನು ಹೇಳ್ಕೊಟ್ಟಿದ್ದೀನಿ. ನಮ್ಮಲ್ಲಿ ಸುಮಾರು ಜನ ಮಕ್ಕಳು ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ಗೆ ಕೂಡ ನಮ್ಮಿಂದ ಬೇಸಿಕ್ ರೈಡಿಂಗ್ ಇಲ್ಲಿ ಕಲಿತು ಮತ್ತು ಹೈಯರ್ ರೈಡಿಂಗಿಗೆ ಬೆಂಗಳೂರು, ಮೈಸೂರು, ಬೇರೆ ಬೇರೆ ಕಡೆ ಹೋಗಿದ್ದಾರೆ. ನ್ಯಾಷನಲ್ಸಿಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಕೆಲವರು ವಿನ್ ಆಗಿದ್ದಾರೆ. ಒಂದು 1200ರಿಂದ 1500 ಜನ ಮಕ್ಕಳು ನಮ್ಮ ಅಕಾಡೆಮಿಯಿಂದ ಪಾಸ್ಔಟ್ ಆಗಿದ್ದಾರೆ. ಈ ಭಟ್ಕಲ್ಲಿಂದ ಕಾಸರಗೋಡು ಜಾಗದಿಂದ ಎಲ್ಲೂ ಇಲ್ಲ. ಸೊ ನಮ್ಮದೇ ಒಂದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಒಂದೇ ಹಾರ್ಸ್ ರೈಡಿಂಗ್ ಅಕಾಡೆಮಿ. ಓಕೆ, ಈಗ ಹಾರ್ಸ್ ರೈಡಿಂಗ್ ಅಂದಾಗ ಹಾರ್ಸ್ ರೈಡಿಂಗ್ ನಿಮಗೆ ಅಂದ್ರೆ ಏನೂ ಗೊತ್ತಿಲ್ಲ, ಹಾರ್ಸ್ ರೈಡಿಂಗ್ ಬಗ್ಗೆ ಏನೂ ಗೊತ್ತಿಲ್ಲದ್ರೊಬ್ಬ ಮನುಷ್ಯ ಬಂದರೆ ಅವನು ಯಾವ ರೀತಿ ಇದನ್ನು ಯಾವ ಲೆವೆಲ್ಗಳಿದೆ ಈ ಹಾರ್ಸ್ ರೈಡಿಂಗಲ್ಲಿ ಅಂತ? ಇಲ್ಲಿ ಏನು ಅಂತಂದರೆ ಒಂದು ಹೊಸ ಮಗು, ಒಂದು 6 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, ಅಥವಾ ಒಂದು ಮಿಡ್ ಏಜ್ ಒಂದು 30 ಅಥವಾ 40 ವರ್ಷ ಯಾರೇ ಬಂದರೂ ಕೂಡ ಅವ್ರಿಗೆ ಫಸ್ಟು ಬೇಸಿಕ್ ಕುದುರೆ ಅಂದರೆ ಏನು, ಕುದುರೆ ಯಾವ ಥರ ಅದನ್ನು ಮುಟ್ಟಬೇಕು, ಯಾವ ಥರ ಹ್ಯಾಂಡಲ್ ಮಾಡಬೇಕು, ಆ ಫಿಯರ್ ಇರುತ್ತೆ, ಅನಿಮಲ್ ಫಿಯರ್ ಅಂತ, ಅದನ್ನು ಫಸ್ಟು ಹೋಗಿಸ್ತೀವಿ. ಅದಾದಮೇಲೆ ಅದನ್ನು ಹತ್ತೋದು ಹೇಗೆ, ಇಳಿಯೋದು ಹೇಗೆ, ಮತ್ತು ಕುದುರೆ ಜೊತೆ ಹೇಗೆ ಬಾಂಡಿಂಗ್ ಬೆಳೆಸೋದು, ಅದಕ್ಕೆ ಫೀಡಿಂಗ್ ಹೆಂಗೆ ಮಾಡೋದು, ಅದನ್ನೆಲ್ಲ ಹೇಳ್ಕೊಟ್ಟು ಆ ರೀತಿ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟ್ ಮಾಡ್ತೀವಿ. ಈ ಕುದುರೆ ಹಾರ್ಸ್ ರೈಡಿಂಗ್ ಅಂತ ಬಂದಾಗ ಬೇಸಿಕ್ ಹಾರ್ಸ್ ರೈಡಿಂಗ್ ಅಂತ ಇದೆ, ಅದಾದಮೇಲೆ ಇಂಟರ್ಮೀಡಿಯೇಟ್ ಹಾರ್ಸ್ ರೈಡಿಂಗ್ ಅಂತ ಇದೆ, ಆಮೇಲೆ ಅಡ್ವಾನ್ಸ್ ಹಾರ್ಸ್ ರೈಡಿಂಗ್ ಅಂತ ಇದೆ. ಸೊ ಬರೀ ನಾವು ನಮ್ಮ ಅಕಾಡೆಮಿಲಿ ಮಾತ್ರ ಅಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ವಿ ಆರ್ ಬ್ಲೆಸ್ಡ್. ಯಾಕೆ ಅಂತಂದ್ರೆ ನಮಗೆ ಸಮುದ್ರ ಇದೆ, ಸಮುದ್ರದಲ್ಲಿ ಕೂಡ ಕರ್ಕೊಂಡು ಹೋಗ್ತೀವಿ. ರೋಡ್ ಕ್ರಾಸ್ ಕಂಟ್ರಿ ರೈಡ್ ಅಂತ ಕರ್ಕೊಂಡು ಹೋಗ್ತೀವಿ. ಮತ್ತೆ ನಾವು ಮೂಲತಃ ಮಲೆನಾಡು ಭಾಗದವರು, ಗುಡ್ಡ ಬೆಟ್ಟ ಪ್ರದೇಶದಿಂದ ಬಂದವರು, ಸೊ ಅಲ್ಲಿ ಕೂಡ ರೈಡಿಂಗ್ ಕರ್ಕೊಂಡು ಹೋಗ್ತೀವಿ. ಸೊ ನಮಗೆ ಒಂದು ಬೇರೆ ಬೇರೆ ತರ ಎಕ್ಸ್ಪೋಜರ್ ಕೊಡೋಂಥ ಅವಕಾಶ ಬೇರೆ ಯಾವ ಜಿಲ್ಲೆಯಲ್ಲೂ ಇಂಥ ಅವಕಾಶ ಸಿಗಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ತುಂಬಾ ಅವಕಾಶ ಇದೆ. ಅದು ನಾವು ಮಕ್ಕಳಿಗೆ ಎಕ್ಸ್ಪೋಜರ್ ಕೊಟ್ಟಿದ್ದೀವಿ. ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಮಾತ್ರ ಸಿಟಿ ಇರೋದು. ನೀವು 10 ಕಿಲೋಮೀಟರ್ ದೂರ ಹೋದ್ರೆ ನಿಮಗೆ ರೂರಲ್ ಲ್ಯಾಂಡ್ಸ್ಕೇಪ್ ಸಿಗುತ್ತೆ, ಗುಡ್ಡ ಬೆಟ್ಟ ಹಳ್ಳಿ ಎಲ್ಲ. ಸೊ ಅದು ಒಂದು ಅವಕಾಶ ಇದೆ. ಈಗ ಹಾರ್ಸ್ ರೈಡರ್ ಆಗೋದು ಇಂಪಾರ್ಟೆಂಟ್, ಅದೇ ರೀತಿ ಹಾರ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ.
ಸೊ ಈ ಹೇಗೆ ಅಂತಂದ್ರೆ ಇಲ್ಲಿ ಒಬ್ಬ ರೈಡರ್ ಇಲ್ಲಿ ಎಲ್ಲ ಸ್ಪೋರ್ಟಲ್ಲಿ ಏನಾಗುತ್ತೆ, ಕ್ರಿಕೆಟ್ ತಗೊಳ್ಳಿ ಅಥವಾ ಫುಟ್ಬಾಲ್ ತಗೊಳ್ಳಿ ಅಥವಾ ಯಾವುದೇ ಸ್ಪೋರ್ಟ್ ತಗೊಳ್ಳಿ, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಇರುತ್ತೆ. ನಾನೊಬ್ಬ ಪ್ಲೇಯರ್ ಅಂತ, ಕ್ರಿಕೆಟ್ ಪ್ಲೇಯರ್ ಅಂತ ನನ್ನ ಬ್ಯಾಟಿಂಗ್ ಅಥವಾ ಬಾಲಿಂಗ್ ಪರ್ಫಾರ್ಮೆನ್ಸ್ ಇರುತ್ತೆ. ಆದರೆ ಹಾರ್ಸ್ ರೈಡಿಂಗಲ್ಲಿ ಹಾಗಲ್ಲ. ಹಾರ್ಸ್ ರೈಡಿಂಗ್ ಹೆಂಗಂದ್ರೆ ಕುದುರೆನೂ ಕೂಡ ಸ್ಪಂದಿಸಬೇಕು, ರೈಡರು ಕೂಡ ಒಳ್ಳೆ ಥರ ಕೆಮಿಸ್ಟ್ರಿ ಬಿಲ್ಡ್ ಆಗಬೇಕು. ಆ ಕೆಮಿಸ್ಟ್ರಿ ಬಿಲ್ಡ್ ಆದಾಗಲೇ ಮಾತ್ರ ಅವನು ಒಳ್ಳೆ ಹಾರ್ಸ್ ರೈಡರ್ ಆಗಕ್ಕೆ ಸಾಧ್ಯ. ಮತ್ತು ಕುದುರೆ ಅನ್ನೋದು ಮಿಷಿನ್ ಅಲ್ಲ, ಅದಕ್ಕೂ ಕೂಡ ಮೂಡ್ ಸ್ವಿಂಗ್ಸ್ ಇರುತ್ತೆ, ಅದಕ್ಕೂ ಕೂಡ ಅವತ್ತಿನ ದಿನ ಚೆನ್ನಾಗಿರಲ್ಲ ಅಥವಾ ಖುಷಿಯಾಗಿರುತ್ತೆ. ಸೊ ಅದು ನಾವು ಎಷ್ಟು ಖುಷಿಯಾಗಿರ್ತೀವಿ, ಎಷ್ಟು ಚೆನ್ನಾಗಿ ನೋಡ್ಕೊತೀವಿ, ಅದನ್ನು ನಮ್ಮನ್ನು ಅದೇ ಥರ ರೆಸ್ಪಾಂಡ್ ಮಾಡುತ್ತೆ. ಈಗ ನಿತ್ಯಾನಂದ ಸಿದ್ದಿ ಅವರು ಶೋ ಜಂಪಿಂಗ್ ಕಾಂಪಿಟೇಷನ್ಗೆ ಹೋದಾಗ ಸೊ ಕುದುರೆನೂ ಇಲ್ಲಿಂದ ನೀವು ಕರ್ಕೊಂಡು ಹೋಗ್ತೀರಾ? ನಾವು ನಮ್ಮ ಕ್ಲಬ್ಬಿಂದ ಬೇರೆ ಬೇರೆ ಆಲ್ ಓವರ್ ಇಂಡಿಯಾದಿಂದ ಕ್ಲಬ್ಸ್ ಬರುತ್ತೆ. ಸೊ ನಮ್ಮ ಕ್ಲಬ್ಬಿಂದ 2 ಕುದುರೆ ತೊಗೊಂಡದ್ದು, ಝೋರಾ ಮತ್ತು ಏಂಜಲ್ ಅಂತ. ಇಟ್ ಈಸ್ ಸ್ಪೆಷಲೈಸ್ಡ್ ಫಾರ್ ಶೋ ಜಂಪಿಂಗ್. ಅದು ಬರೀ ಶೋ ಜಂಪಿಂಗ್ ಮಾತ್ರ ಉಪಯೋಗಿಸಿ, ಬೇರೆ ನಾರ್ಮಲ್ ರೈಡಿಂಗ್ ಉಪಯೋಗಿಸಲ್ಲ. ಸೊ ಅದನ್ನ ಟ್ರೈನ್ ಮಾಡಿ, ಅದನ್ನ ಪಳಗಿಸಿ, ಅದನ್ನ ಶೋ ಜಂಪಿಂಗ್ ಕ್ಯಾಟಗರಿಗೆ ಒಂದು ಹಾರ್ಸು 1 ಮೀಟರ್ ಕ್ಯಾಟಗರಿ ಇದೆ, ಇನ್ನೊಂದು 60 ಸೆಂಟಿಮೀಟರ್ 80 ಸೆಂಟಿಮೀಟರ್, ಆ ಥರ ಬೇರೆ ಬೇರೆ ಲೆವೆಲ್ಸ್ ಇದೆ ಅದರಲ್ಲೂ ಕೂಡ. ಸೊ ಅದಕ್ಕೆ ಒಂದು ಫುಡ್ ಡಯಟೇ ಬೇರೆ. ಅದು ಅಥ್ಲೆಟಿಕ್ ಹಾರ್ಸಸ್ ಅಂತ. ಒಬ್ಬ ಬಾಡಿ ಬಿಲ್ಡರ್ ಹೇಗೆ ಅವನಿಗೆ ಪ್ರೋಟೀನು, ಫೈಬರು, ವೈಟಮಿನ್ಸ್ ಅದೆಲ್ಲ ಸಿಗಬೇಕು, ಅದೇ ಕುದುರೆಗೂ ಕೂಡ ಅದೇ ಥರ ಸಿಗಬೇಕಾಗುತ್ತೆ. ಅವಾಗ ಅದು ಕಾಂಪಿಟೇಷನ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇಲ್ಲ ಅಂತಂದ್ರೆ ಅದು ಕೂಡ ನಾವು ಹೇಗೆ ನಾರ್ಮಲ್ ಆಗಿರ್ತೀವೋ ಅದೇ ಥರ ಇರುತ್ತೆ. ಇವಾಗ ನೀವು ಒಂದು ಕಾಂಪಿಟೇಷನ್ಗೆ ಹೋಗಬೇಕಾದ್ರೆ ಈಗ ಇಲ್ಲಿಂದ ಹಾರ್ಸ್ನ ತೊಗೊಂಡು ಹೋಗ್ತೀರಾ, ಅದು ಟ್ರಾನ್ಸ್ಪೋರ್ಟೇಷನ್ ಟೈಮಲ್ಲಿ ಟಯರ್ಡ್ ಆಗಲ್ವಾ? ಇದು ಭಾರಿ ಒಳ್ಳೆ ಕ್ವಶನ್. ಯಾಕಂತಂದ್ರೆ ನೋಡಿ, ನಮಗೆ ಎಷ್ಟು ಕಷ್ಟ ಅಂತಂದ್ರೆ ಬೇರೆ ಎಲ್ಲರಿಗೂ ವ್ಯವಸ್ಥೆಗಳಿದೆ. ಬೇರೆ ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ತುಂಬ ವ್ಯವಸ್ಥೆಗಳಿದೆ. ನಮಗೆ ಅದು ವ್ಯವಸ್ಥೆ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಕುದುರೆದು ಹುಲ್ಲು ಕೂಡ ಸಿಗಲ್ಲ, ಒಂದು ಮೆಡಿಸಿನ್ ಕೂಡ ಸಿಗಲ್ಲ. ಎಲ್ಲ ನಾವು ಹೊರಗಡೆಯಿಂದ ಔಟ್ಸೋರ್ಸ್ ಮಾಡ್ಕೋಬೇಕು, ತರಬೇಕು. ಇಲ್ಲಿಂದ ನಾವು ಕುದುರೆ ತೊಗೊಂಡೋಗ್ಬೇಕಂದ್ರೆ ಬೆಂಗಳೂರಿಗೆ ಒಂದು 350 400 ಕಿಲೋಮೀಟರ್ ಆಗುತ್ತೆ ಆ ಸ್ಪಾಟಿಗೆ. ಕುದುರೆ ಟಯರ್ಡ್ ಆಗುತ್ತೆ. ಅದಕ್ಕೆ ನಾವು ಆಕ್ಚುಲಿ ಕುದುರೆಗೆ ಅಂತಾನೆ ಹಾರ್ಸ್ ಆಂಬ್ಯುಲೆನ್ಸ್ ಅಥವಾ ಫ್ಲೋಟ್ ಅಂತ ಕರೀತಾರೆ, ಅದನ್ನ ತರ್ಸ್ಕೋಬೇಕಾಗುತ್ತೆ. ಅದು ಇಲ್ಲ ಅಂತಂದ್ರೆ ಅದು ತುಂಬಾ ಎಕ್ಸ್ಪೆನ್ಸಿವ್. ಅದು ಕುದುರೆಗೆ ಡಿಸೈನ್ ಮಾಡಿರ್ತಾರೆ ಫ್ಲೋಟ್ ಗಾಡಿ. ಅದೇ ನಮ್ಮಲ್ಲ ಅಂತ ಅವಕಾಶಗಳಿಲ್ಲ. ಯಾಕಂತಂದ್ರೆ ಅಷ್ಟು ಸ್ಪೆಂಡ್ ಮಾಡೋಷ್ಟು ಇಲ್ಲಿ ಅಂದ್ರೆ ಅಷ್ಟು ಎಕ್ಸ್ಪೋಜರ್ ಸಿಕ್ಕಿಲ್ಲ ನಮಗೆ. ಆದ್ರೂ ಕೂಡ ನಾವು ನಾವೇ ಒಂದು ಡಿಸೈನ್ ಮಾಡಿದೀವಿ, ಒಂದು ಲಾರಿನ ಡಿಸೈನ್ ಮಾಡಿ, ಈಚರ್ ಗಾಡಿನ ಡಿಸೈನ್ ಮಾಡಿ, ಅದರಲ್ಲಿ ಹೇಗೆ ಬೇಕೋ ಕುದುರೆನ ಸೇಫ್ಟಿಯಾಗಿ ಅದಕ್ಕೆ ಬೆಡ್ಡಿಂಗ್ ಎಲ್ಲ ಹಾಕಿ, ಸುತ್ತಮುತ್ತ ಏನೇನು ಬೇಕು ಸೇಫ್ಟಿ ಎಲ್ಲ ಪ್ರಿಕಾಷನ್ಸ್ ತಗೊಂಡು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ. ಈಗ ಕಾಂಪಿಟೇಷನ್ನು ಮುಂದಿನ ವಾರ ಇದೆ ಅಂದರೆ ಈ ವಾರನೇ ತೊಗೊಂಡು ಹೋಗ್ತೀವಿ. ಯಾಕಂದ್ರೆ ಅದಕ್ಕೆ ರೆಸ್ಟ್ ಬೇಕಾಗುತ್ತೆ. ಟ್ರಾವೆಲಿಂಗ್ ಟೈಮಲ್ಲಿ ಸ್ಟ್ರೆಸ್ ಇರುತ್ತೆ, ಬಾಡಿ ಕಂಡೀಷನ್ ಡೌನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಅದಕ್ಕೆ 1 ವೀಕ್ ಮುಂಚೆನೇ ತೊಗೊಂಡೋಗಿ ಅಲ್ಲಿ ಇಟ್ಟು ಅದಕ್ಕೆ ಏನೇನು ಬೇಕಾ ಆ ವೆದರಿಗೆ ಮಂಗಳೂರು ವೆದರ್ಗೂ ಬೆಂಗಳೂರು ವೆದರ್ಗೂ ವ್ಯತ್ಯಾಸ ಇದೆ. ಸೊ ಅದನ್ನೆಲ್ಲ ಸಸ್ಟೈನ್ ಮಾಡ್ಕೊಂಡು ಆಮೇಲೆ ಕಾಂಪಿಟೇಷನ್ಗೆ ಹೋಗ್ತೀವಿ. ಇವಾಗ ಅಲ್ಲಿಗೆ ವೆದರ್ಗೆ 1 ವೀಕ್ ಮುಂಚೆ ತೊಗೊಂಡು ಹೋದಾಗ ಸೊ ಅದ್ರದ್ದು ಎಕ್ಸ್ಪೆಂಡಿಚರ್ಸ್ ಎಲ್ಲ ಯಾರು ಕಾಂಪಿಟೇಷನ್ ಯಾರು ರನ್ನಿಂಗ್ ಮಾಡ್ತಾರೆ ಅವ್ರು ನೋಡ್ಕೋತಾರ ಅಥವಾ ಹೋಸ್ಟ್ ನೋಡಿ? ನಾವೇನು ಮಾಡ್ತೀವಿ ಅಂತಂದರೆ ನಮ್ಮಲ್ಲಿ ಸ್ಟೂಡೆಂಟ್ಸ್ನ ಡಿವೈಡಿಂಗ್ ಸಿಸ್ಟಮ್ ಮಾಡ್ತೀವಿ. ಅಂದರೆ ಏನು ಖರ್ಚಾಗಿದೆ ಅದನ್ನು ಡಿವೈಡ್ ಮಾಡಿ ಅದನ್ನು ಇದು ಮಾಡ್ತೀವಿ. ಈ ನಿತ್ಯಾನಂದ ಸಿದ್ದಿಗೆ ನಾನೇ ಸ್ವಂತ ಸ್ಪಾನ್ಸರ್ ಮಾಡಿದ್ದೆ. ನಮ್ಮಲ್ಲಿ ಏನು ಖುಷಿ ಅಂತಂದ್ರೆ ಪಾಪ ನಮ್ಮ ಸ್ಟೂಡೆಂಟ್ಸ್ ಕೂಡ ಕೇಳಿದ್ರು, ಸರ್ ನಮ್ಮ ಕ್ಲಬ್ಬಿಂದ ಒಬ್ಬ ಸಿದ್ದಿ ಹುಡುಗ ಆ ಮಟ್ಟಕ್ಕೆ ಹೋಗ್ತಿದ್ದಾನೆ ಅಂತಂದ್ರೆ ನನ್ನ ಕಡೆಯಿಂದ ಒಂದು ಇರಲಿ ಸರ್, ಸ್ಪಾನ್ಸರ್ ಕೊಡ್ತೀನಿ ಅಂತ. ನಾನು ತಗೊಂಡಿಲ್ಲ. ಯಾಕಂತಂದ್ರೆ ಆ ಸ್ಪಾನ್ಸರ್ ಕೊಡೋಕ್ಕೂ ಒಂದು ಅರ್ಹತೆ ಇರಬೇಕು, ಅವನಿಗೆ ಒಂದು ಆ ಕೆಪಾಸಿಟಿ ಬರಬೇಕು. ಹೌದು ನಾನು ತಗೊಂತಿದ್ದೀನಿ ಅಂತ. ಮುಂದಿನ ಸತಿ ನನಗೆ ಖುಷಿ, ಯಾಕಂದ್ರೆ ಅವನು ಪರ್ಫಾರ್ಮ್ ಮಾಡಿದ್ದಾನೆ, ಅವನ ಕೈಲಿ ಕೇಪಬಿಲಿಟಿ ಇದೆ ಅಂತ ನಾನು ಕೇಳ್ಬೋದು. ಈ ಸತಿ ನಾನು ಯಾರ ಹತ್ರನೂ ಕೇಳಲಿಲ್ಲ. ಅವ್ನು ಪ್ರೂವ್ ಮಾಡಲಿ. ಪ್ರೂವ್ ಮಾಡಾದ್ಮೇಲೆ ಅವನಿಗೆ ವೇದಿಕೆ ಸಿಕ್ಕಿದ್ರೆ ದೇವ್ರು ಎಲ್ಲಾದ್ರೂ ಕೊಡ್ತಾರೆ ಅಂತ ನಂಬಿಕೆ. ಇವಾಗ ಹಾರ್ಸನ್ನು ಈಗ ತುಂಬ ಜನಕ್ಕೆ ಆಸೆಗಳಿರುತ್ತೆ, ಹಾರ್ಸ್ ರೈಡ್ ಮಾಡಬೇಕು. ಅದು ನೋಡಿದಷ್ಟು ಈಸಿ ಅಲ್ಲ ಅದು. ಅದೇ ರೀತಿ ಹಾರ್ಸ್ಗಳಿಗೆ ನೀವು ಹೇಳಿದ್ರೆ ಮೆಡಿಸಿನ್ ಇಶ್ಯೂಗಳೆಲ್ಲ ಇರುತ್ತೆ ಇಲ್ಲಿ ಅಂತ. ನನಗನ್ಸೋ ಪ್ರಕಾರ 90% ಕೇಸಸ್ಗಳು ಏನಂದರೆ ಹಾರ್ಸಿಗೆ ಹೊಟ್ಟೆ ನೋವು ಬರುತ್ತೆ, ಅದ್ರ ಕ್ಯೂರ್ ಆಗಲ್ಲ ಅಂತ ಹೇಳೋದು ಕೇಳಿದೆ. ಸೊ ಆ ಥರ ಕೇಸ್ಗಳೇನಾದರೂ? ನಾವು ತುಂಬ ಕುದುರೆಗಳು ಕಳ್ಕೊಂಡಿದ್ದೀವಿ. ಯಾಕಂತಂದರೆ ನಾವು ಕೂಡ ಎವ್ರಿ ಡೇ ಇಸ್ ಎ ಲರ್ನಿಂಗ್. ಈ ಸ್ಪೋರ್ಟಲ್ಲಿ ನಾವು ಹೇಳೋಕ್ಕಾಗಲ್ಲ ನಮಗೆಲ್ಲ ಗೊತ್ತಿದೆ ಅಂತ ಹೇಳೋಕ್ಕಾಗಲ್ಲ. ಇದು ಪ್ರತಿದಿನ ಒಂದು ಹೊಸ ಕೇಸ್ ಬರುತ್ತೆ. ಒಂದ್ ದಿವಸ ಹೊಟ್ಟೆ ನೋವು ಬಂದರೆ, ಒಂದು ದಿವಸ ಕುದುರೆ ಕಾಲು ನೋವು ಬರುತ್ತೆ, ಇನ್ಯಾವುದೋ ಒಂದು ಕೋಲ್ಡ್ ಇಶ್ಯೂಸ್ ಅಟ್ಯಾಕ್ ಆಗುತ್ತೆ. ಮತ್ತೆ ಮಂಗಳೂರು ವೆದರು ಹ್ಯೂಮಿಡ್ ವೆದರು, ತುಂಬ ಬೆವರಂತ ಜಾಗ, ಡಿಹೈಡ್ರೇಷನ್ ಆಗುತ್ತೆ. ಸೊ ಇದೆಲ್ಲ ಪ್ರೆಷರ್ ನಮಗಿರುತ್ತೆ. ಯಾಕಂದ್ರೆ ನಮ್ಮ ಹತ್ರ 1 ಕುದುರೆ ಇಲ್ಲ, 12 ಕುದುರೆ ಇದೆ. ಒಂದೊಂದು ಕುದುರೆ ಒಂದೊಂದು ದಿವಸ ಒಂದೊಂದು ಪ್ರಾಬ್ಲಮ್ ಬರುತ್ತೆ. ಪ್ರಾಬ್ಲಮ್ ಬರದೇ ಇರೋ ದಿನಗಳು ಇದೆ. ಆದ್ರೆ ನೀವು ಹೇಳಿ ಕ್ವಶನ್ ಕೇಳಿದ್ದೇನೆ, ಕೋಲಿಕ್. ಆ ಕೋಲಿಕ್ ಹೆಂಗೆ ಅಂತಂದ್ರೆ ಸಡನ್ ಆಗಿ ಯೂಶಲಿ ರಾತ್ರಿ ಬರಂತ ಒಂದು ಹೊಟ್ಟೆ ನೋವು ಕುದುರೆಗೆ. ಅದೇನಾರ ಅಕಸ್ಮಾತ್ ಬಂದ್ಬಿಡ್ತು ಅಂತಂದ್ರೆ ನಾವು ವಿತಿನ್ 24 hours ವಿ ಹ್ಯಾವ್ ಟು ಟ್ರೀಟ್ ದ ಹಾರ್ಸ್. ಆರ್ ಎಲ್ಸ್ ಇಫ್ ಯು ಡೋಂಟ್ ಟ್ರೀಟ್ ದ ಹಾರ್ಸ್ ವಿ ಮೈಟ್ ಲೂಸ್ ದ ಹಾರ್ಸ್, ವಿ ಮೈಟ್. ಸೊ ಇಲ್ಲಿಗೆ ನಾನು ದಕ್ಷಿಣ ಕನ್ನಡ ಜಿಲ್ಲೆ ನಮಗೆ ಎಷ್ಟು ಬೇಜಾರು ಅಂತಂದ್ರೆ ಆ ಕುದುರೆಗೆ ಬೇಕಾಗಿರೋಂಥ ಸ್ಪೆಷಲಿಸ್ಟ್ ಡಾಕ್ಟರ್ಗಳಿಲ್ಲ ಇಲ್ಲಿ. ಪಾಪ ನಮ್ಮ ಲೋಕಲ್ ಡಾಕ್ಟರ್ಸೇ ಅವರು ಬ್ಯಾಚ್ಮೇಟ್ಸ್ ಬೆಂಗಳೂರು ರೇಸ್ ಕೋರ್ಸು, ಮೈಸೂರು ರೇಸ್ ಕೋರ್ಸಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ಯಾರೋ ಸ್ಟಡ್ ಫಾರ್ಮ್ಸ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮೆಡಿಸಿನ್ ಕೊಡ್ತಾರೆ. ನಾನು ಆಲ್ಮೋಸ್ಟ್
ಬೇಕಾಗಿರೋಂಥ ಫಸ್ಟ್ ಏಡ್ ಮಾಡೋಂಥ ಎಲ್ಲ ವಿದ್ಯೆಗಳು ಕಲ್ತಿದ್ದೀನಿ ನಾನು. ಇನ್ನೂ ಕಲಿಯೋದಿದೆ, ಬಟ್ ಬೇಗ ನನ್ನ ಕುದುರೆ ಎಷ್ಟು ಸರ್ವೈವ್ ಮಾಡಬೇಕು, ಒಂದು ಹೊಟ್ಟೆ ನೋವು ಬಂತು ಅಥವಾ ಹುಷಾರಿಲ್ಲ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಷ್ಟು ನಾನು ಕಲ್ತಿದ್ದೀನಿ. ಈಗ ಇನ್ನೂ ಕೂಡ ಕಲಿತಾ ಇದ್ದೀವಿ. ಹೊಸ ಕೇಸ್ ಬಂದಾಗ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀವಿ. ಬಟ್ ಏನು ಬೇಜಾರು ಅಂತಂದರೆ ಈ ಊರಲ್ಲಿ ಏನೂ ಸಿಗ್ತಾ ಇಲ್ಲ ಕುದುರೆ ಬಗ್ಗೆ. ಅದೇ ನನಗೆ ಅದೇ ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲರಿಗೂ, ಕಂಬಳದಲ್ಲಿ ಇರೋದು 1% ಇಂಟ್ರೆಸ್ಟ್ ಕುದುರೆ ಮೇಲೆ ಬಂದ್ಬಿಟ್ರೆ ಈ ಕುದುರೆದು ಏನೋ ಒಂದು ದೊಡ್ಡ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಮಂಗಳೂರು ಜನ ಯಾವುದಕ್ಕೂ ಕಡಿಮೆ ಇಲ್ಲ, ಎಲ್ಲ ವೆರಿ ಪೊಟೆನ್ಷಿಯಲ್, ವೆರಿ ಕೇಪಬಲ್ ಮತ್ತು ಎಫಿಷಿಯೆಂಟ್. ಕರೆಕ್ಟ್. ವಿದ್ಯೆಲಾಗಿರ್ಬೋದು, ಹಣದಲ್ಲಾಗಿರ್ಬೋದು, ಒಳ್ಳೆ ಮನಸ್ಸಲ್ಲಿ ಎಲ್ಲದರಲ್ಲೂ ವೆರಿ ಕೇಪಬಲ್. ಕರೆಕ್ಟ್. ಆದರೆ ಕಂಬಳದ್ದು ಒಂದು 10% ಬೇಡ, 1% ಇಂಟ್ರೆಸ್ಟ್ ಈ ಕಡೆ ಬಂದ್ಬಿಡ್ತು ಅಂದರೆ ಇದು ಯಾವುದೋ ಲೆವೆಲ್. ಯಾಕಂತ ಹೇಳಿದ್ರೆ ಕಂಬಳ ಅನ್ನೋದು ತುಂಬ ಟ್ರೆಡಿಷನಲ್ ಗೇಮ್ ಆಗಿರೋದ್ರಿಂದ ಅದು ಆಲ್ಮೋಸ್ಟ್ ಬ್ಲಡ್ಡಲ್ಲಿ ಇದೆ ಅದು ಆಲ್ರೆಡಿ. ಸೊ ಹಾರ್ಸ್ ಒಂಥರ ನಮ್ಗೆಲ್ಲರಿಗೂ ಹೊಸದು, ಆದರೆ ಎಲ್ಲರಿಗೂ ಆಸೆ ಇದೆ ಹಾರ್ಸ್ ರೈಡ್ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಇದೆ, ಆದರೆ ಅಷ್ಟು ಈಸಿ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಮತ್ತು ಇನ್ನೊಂದು ಇವತ್ತಿನ ದಿನಗಳಲ್ಲಿ ನಿಮಗೆ ಅದನ್ನು ಹೊರಗಡೆ ತಗೊಬಂದು ಅಷ್ಟೊಂದು ಅದರದ್ದು ಹೇಗೆ ಅದ್ರ ಲೈಫ್ ಸ್ಟೈಲ್ ಯಾರಿಗೂ ಗೊತ್ತಿಲ್ಲ, ಆ ನಾಲೆಜ್ ಇಲ್ದಿರೋದ್ರಿಂದಾಗಿ ಸ್ವಲ್ಪ ವೀಕ್ ಆಗಿರ್ಬೋದು ಹೊರತು. ನಿಮಗೆ ನಿತ್ಯಾನಂದ ಸಿದ್ದಿ ಅವರನ್ನು ಕರ್ಕೊಂಡು ಬಂದು ಹಾರ್ಸ್ ರೈಡಿಂಗ್ ಕೊಡಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ಅದು ಹೇಳಿ. ನನಗೆ ಆ್ಯಕ್ಚುಲಿ ಸರ್ ಏನಂದರೆ, ನನಗೆ ಮುಂಚೆಯಿಂದನೂ ಎಲ್ಲರೂ ಒಂದು ರೀತಿಲಿ ಥಿಂಕ್ ಮಾಡೋದು, ಸ್ವಲ್ಪ ನಾವು ಡೈವರ್ಟ್ಸ್ ಆಗಿ ಥಿಂಕ್ ಮಾಡೋದು ಜಾಸ್ತಿ. ಈಗ ನೋಡಿ, ಎಲ್ಲ ಬೈಕು, ಕಾರು, ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋದರೆ ನಾನು ಕುದುರೆ ಮೇಲೆ ಹೋದ ಜನ 2 ಥರ ಜನ ನಾನು ನೋಡಿ. ಯಾವ ಥರ ಅಂತಂದರೆ, ಪ್ರೋಸೆಸ್ ಅಂದರೆ ಒಂದು ಖುಷಿಯಿಂದ ಪ್ರೋತ್ಸಾಹ ಕೊಡೋಂಥ ಜನ ಒಂದು, ಇನ್ನೊಂದು ತೆಗಳಿಕೆ ಮಾಡೋಂಥ ಜನ ಇನ್ನೊಂದು ಕ್ಯಾಟಗರಿ. ಸೊ ಅವು ಎರಡೂ ಬಂದಾಗ ನನಗೊಂದು ಜಡ್ಜ್ಮೆಂಟ್ ಬಂತು, ಈ ಥರ ಯಾಕೆ ಹಿಂಗೆ ಮಾಡಬಾರ್ದು ಅನ್ನೋದಂತ. ಈಗ ಅಕಾಡೆಮಿ ಸ್ಟಾರ್ಟ್ ಮಾಡಿದಾಗ ಮಂಗಳೂರಲ್ಲಿ ನಡೆಯಲ್ಲ, ಶೆಕೆ ಊರು, ಜನ ಬರ್ತಾರೆ, ಇಲ್ಲಿ ನನಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ, ಇಲ್ಲಿ ನಾನು ನೋಡ್ತಾ ಇದ್ದೆ ಬರೋಂಥ ಮಕ್ಕಳುಗಳೆಲ್ಲ ಸ್ವಲ್ಪ ಹೈಯರ್ ಕ್ಯಾಟಗರಿ ಅಂದರೆ ಸ್ವಲ್ಪ ಶ್ರೀಮಂತರು ಮಕ್ಕಳು ಅಥವಾ ಹೈಯರ್ ಮಿಡಲ್ ಕ್ಲಾಸ್ ಮಕ್ಕಳು ಬಂದರು. ಈ ನಿತ್ಯಾನಂದ ಸಿದ್ದಿ ಯಾಕೆ ಅಂತಂದರೆ, ನಾನು ಒಂದು ಖಾಸಗಿ ಕಂಪ್ನಿಲಿ ಕೆಲಸ ಮಾಡ್ತೀನಿ, ಅಲ್ಲಿ CSR ಫಂಡ್ ಅಂತ ಬರುತ್ತೆ. ಆ CSR ಫಂಡ್ ಮುಖಾಂತರ ನಾವು ಈ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ ನಮಗೆ. ಆ ಕಮ್ಯುನಿಟಿ ಡೆವಲಪ್ಮೆಂಟಲ್ಲಿ ಏನಂತಂದರೆ, ಯಾವುದೇ ಹಿಂದೂ ಉಳಿದ ಕಮ್ಯುನಿಟಿಗಳಿಗೆ ನಾವು ನಮ್ಮ ಕಂಪ್ನಿಯಿಂದ ಒಂದು CSR ಫಂಡಿಂದ ಅವ್ರು ಡೆವಲಪ್ಮೆಂಟಿಗೆ ಅಂತ ಕೊಡ್ತೀವಿ. ಅಲ್ಲಿ ಏನಾಯಿತು ಅಂತಂದರೆ, ದಿನೇಶ್ ಒಳ್ಳ ಅಂತ ನಮ್ಮ ಆತ್ಮೀಯರಿದ್ದಾರೆ, ಅವರು ಯಾವಾಗಲೂ ಹೋಗಲು ಒಳ್ಳೆ ಕೆಲಸ ಮಾಡೋರು. ನನಗೆ ಅವಾಗ ಅನಿಸ್ತು, ಇವರು ಸ್ವಲ್ಪ ವರ್ಷಗಳ ಹಿಂದೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದವರು ಸಿದ್ದಿ ಜನಾಂಗನ ಅಥ್ಲೆಟಿಕ್ಕಿಗೆ ಕರ್ಕೊಂಡು ಹೋದ್ರು. ಒಂದು 20-30 ಜನ ಸೆಲೆಕ್ಟ್ ಮಾಡಿ ಕರ್ಕೊಂಡು ಹೋದ್ರು. ಇವರಿಗೆ ಬೈ ನೇಚರ್ ದೇ ಆರ್ ವೆರಿ ಶೈ. ಇದನ್ನ ಯಾರು ಮಂಗಳೂರು ಜನಕ್ಕೆ ಯಾರಿಗೂ ಗೊತ್ತಿಲ್ಲ. ಬೈ ನೇಚರ್ ದೇ ಆರ್ ವೆರಿ ಶೈ. ಅವರು ಸೌತ್ ಆಫ್ರಿಕಾ ಜಂಬೇಶಿಯಾ ಅಂತ ಒಂದು ಊರಿಂದ ಬಂದವರು, ಬಾಂಡೆಡ್ ಲೇಬರ್ಸ್ ಆಗಿ, ತುಂಬಾ ನಾಚಿಕೆ ಸ್ವಭಾವದರು. ಅವರೆಲ್ಲ ಅಷ್ಟು ಕಷ್ಟಪಟ್ಟು ತಗೊಂಡೋಗಿ ಎಲ್ಲ ವಾಪಸ್ ವಾಪಸ್ ಊರಿಗೆ ಓಡ್ ಬಂದ್ರು, ಎಷ್ಟೋ ಕೋಟಿ ಖರ್ಚು ಮಾಡಿ ಸರ್ಕಾರ. ಅದು ಅವಾಗ ನಾನು ಅನ್ಕೊಂಡೆ, ಇವ್ರ ಹತ್ರ ಯಾಕೆ ಒಂದು ಕೆಪಾಸಿಟಿ ಇದೆ, ಇವ್ರನ್ನ ಯಾಕೆ ಯುಟಿಲೈಸ್ ಮಾಡ್ಕೋಬೋದು ಅಂತ. ನಿತ್ಯಾನಂದ ಸಿದ್ದಿ ಈಸ್ ಮೈ 3rd ಪ್ರಾಜೆಕ್ಟ್. ಇದಕ್ಕಿಂತ ಮುಂಚೆ ಸಿದ್ದಿ ಹುಡುಗರನ್ನ ಕರ್ಕೊಬಂದೆ, ಉಳಿತಾ ಇರಲಿಲ್ಲ. ಅವರಿಗೆ ಶೈ ನೇಚರ್. ಹೌದು, ನಮ್ಮ ಮಂಗಳೂರು ಜನ ನೋಡಿ ಸ್ವಲ್ಪ ಒಳ್ಳೆ ಬಟ್ಟೆ ಹಾಕೊಂಡು ನೋಡಿ ತಲೆನೇ ಎತ್ತುತ್ತಾ ಇರಲಿಲ್ಲ. ಸೊ ನಿತ್ಯಾನಂದ ಸಿದ್ದಿ ನನಗೆ ಅವಾಗ ಒಂದು ಐಡಿಯಾ ಬಂತು. ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿದೆ. ನೋಡಪ್ಪ, ನಾವು ಕಲರ್ ಬೇರೆ ಇರ್ಬೋದು, ಬಣ್ಣ ಬೇರೆ ಇರ್ಬೋದು, ಆದರೆ ನಾವೆಲ್ಲ ಮನುಷ್ಯರೇ. ನಿನ್ನ ಕೈಯಲ್ಲೂ ಕೆಂಪು ರಾಗ್ತಾನೆ, ನನ್ನ ಕೈಯಲ್ಲೂ ಕೆಂಪು ರಾಗ್ತಾನೆ. ಸೊ ಆ ಥರ ಸ್ಟೆಪ್ ಬೈ ಸ್ಟೆಪ್ ಅವನಿಗೆ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಗುಡ್ ಮಾರ್ನಿಂಗ್ ಸರ್, ಗುಡ್ ಈವ್ನಿಂಗ್ ಸರ್ ಅಂತ ಜನದ ಮಧ್ಯೆ ಕೂರಿಸಿ ಮಾತಾಡ್ತಾ ಇದ್ದೆ. ಸೊ ಆ ಇನ್ಫಿನಿಟಿ ಕಾಂಪ್ಲೆಕ್ಸ್ ಹೋಗ್ತಾ ಹೋಯ್ತು. ಫಸ್ಟ್ ಸ್ಟೆಪ್ ಆಯ್ತು. ಸೆಕೆಂಡ್ ಸ್ಟೆಪ್ ಏನು ಅಂತಂದ್ರೆ, ಕುದುರೆ ಕೊಟ್ಟೆ, ನೋಡೋಣ ಹೇಗೆ ಇವ್ನು ಮುಟ್ತಾನೆ, ಹೇಗೆ ಮಾಡ್ತಾನೆ. ಇವನಿಗೆ ಭಯ ಅನ್ನೋದೇ ಇಲ್ಲ, ಅವ್ನ ಬ್ಲಡ್ಡಲ್ಲೇ ಇಲ್ಲ ಭಯ. ಕುದುರೆ ನಾವು ಆಕ್ಚುಲಿ ಸೇಫ್ ಝೋನ್, ಡೇಂಜರ್ ಝೋನ್ ಅಂತ 2 ಇದೆ ಕುದುರೆ. ಇವನ್ ಡೇಂಜರ್ ಝೋನ್ಗೆ ಕೈ ಹಾಕೋದು, ಕುದುರೆ ಬಾಲದ ಹತ್ರನೇ ಕೈ ಹಾಕೋದು. ನಾನು ಹೇಳ್ದೆ ಹಂಗಲ್ಲ ಮುಟ್ಟೋದು ಕುದುರೆನ, ಕುದುರೆ ಮುಂದೆಯಿಂದ ಮುಟ್ಟಬೇಕು. ಸೊ ಇದು ಆಟಿಟ್ಯೂಡ್ ಎಲ್ಲ ನೋಡಿ ಇವನು ಕರೆಕ್ಟ್ ಕ್ಯಾಂಡಿಡೇಟು. ಯಾಕಂದ್ರೆ ಕುದುರೆ ಅಶ್ವ ಅನ್ನೋದಿದೆಯಲ್ಲ, ಅದು ತಲೆಯಿಂದ ಇಂತನೂ ಎದೆಯಿಂದ ಬರಬೇಕು, ಒಂದು ಗತ್ತಿರ್ಬೇಕು. ಅದನ್ನ ಪಳಗಿಸ್ಬೇಕು ಅಂತಂದ್ರೆ 400-500 kg ಪ್ರಾಣಿನ ನೀವು ಪಳಗಿಸ್ಬೇಕು, ರೈಡ್ ಮಾಡಬೇಕು ಅಂತಂದ್ರೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ಫೋಕಸ್, ಡಿಟರ್ಮಿನೇಷನ್ ಇರಬೇಕು. ಅದು ಅಶ್ವವಿದ್ಯೆ ಅಂತ ಹೇಳ್ತಾರೆ. ಅದು ಸುಮ್ಮನೆ ನಾವು ಯಾವುದೋ ಸ್ಪೋರ್ಟ್ಸ್ ಆಡ್ದಂಗಲ್ಲ. ಇದ್ರ ಒಂದು ಕಲ್ತ್ರೆ ಪ್ರತಿ ಒಂದು ಮಗುಗೂ ಒಂದು ಕಾನ್ಸಂಟ್ರೇಷನ್, ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಂತ ಸ್ಪೋರ್ಟ್. ಕರೆಕ್ಟ್. ಈ ಥರ ನಾನು ಒಂದು ಶುರು ಮಾಡಿದ್ದೆ. ಅದ್ರ ಜೊತೆಗೆ ನಾನು ಆ್ಯಕ್ಚುಲಿ 3 ಕಾನ್ಸೆಪ್ಟ್ ಇತ್ತು. ಒಂದು ಟ್ರೈಬು, ಇನ್ನೊಂದು ಮಂಗಳಮುಖಿಯರು, ಇನ್ನೊಂದು ಈ ಹ್ಯಾಂಡಿಕ್ಯಾಪ್ಟ್ ಜನಕ್ಕೆ ಟ್ರೈನ್ ಮಾಡಬೇಕು ಅಂತ ಇತ್ತು. ಯಾಕಂತ ಹ್ಯಾಂಡಿಕ್ಯಾಪ್ಟ್ಸಿಗೆ ಪ್ಯಾರಾ ಒಲಿಂಪಿಕ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಸ್ಪೋರ್ಟಲ್ಲಿ ಈ ನಮ್ಮ ಭಾಗದಲ್ಲಿ ಯಾರು ಈ ಸ್ಪೋರ್ಟಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಹೋಗಿಲ್ಲ. ಜಾವ್ಲಿನ್ ಥ್ರೋ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಬೇರೆ ಬೇರೆ ಇದರಲ್ಲಿ ಹೋಗಿದ್ದಾರೆ. ಇದ್ರಲ್ಲಿ ಹೋಗಿ ನಾನು ಯಾಕೆ ಈ ಥರ ಮಾಡಬಾರ್ದು ಅಂತ ಒಂದು ಆಲೋಚನೆ ಬರ್ತಾ ಇತ್ತು. ಅದ್ರ ಜೊತೆಗೆ ಮಂಗಳಮುಖಿಯರು ಇಡೀ ನಮ್ಮ ನಾನು ರಿಸರ್ಚ್ ಮಾಡಿದ ಪ್ರಕಾರ ಇರ್ಬೋದೇನೋ, ಇಡೀ ಭಾರತ ದೇಶದಲ್ಲಿ ಯಾರು ಮಂಗಳಮುಖಿ ಹಾರ್ಸ್ ರೈಡರ್ಸ್ ಇಲ್ಲ. ಅವ್ರನ್ನೇನಂತ ಎಲ್ಲ ಒಂದು ಫಿಗರ್ ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಅವರು ಸೆಕ್ಸ್ ವರ್ಕರ್ಸ್ ಅಥವಾ ಒಂದು ಯಾವುದೋ ಒಂದು ಹಿಂದುಳಿದ ವರ್ಗ ಅಥವಾ ಒಂದು ಯಾವುದೋ ಬೇಡ್ದಿದ್ದ ವರ್ಗ ಅವರು ಅಂತ. ನಾನೊಬ್ಬ MSW ಮಾಡಿದಂಥ ವ್ಯಕ್ತಿ ನಾನು. ಸೊ ಮಾಸ್ಟರ್ ಇನ್ ಸೋಷಿಯಲ್ ವರ್ಕ್, ಸಮಾಜದ ಬಗ್ಗೆ ಭಾರಿ ಕಾಳಜಿ ಇತ್ತು.
ಆ ಉದ್ದೇಶದಿಂದ ಫಸ್ಟ್ ಪ್ರಾಜೆಕ್ಟ್, ಯಾಕಂದ್ರೆ ಮಂಗಳಮುಖಿನ ಅಪ್ರೋಚ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಕಷ್ಟ. ಹ್ಯಾಂಡಿಕ್ಯಾಪ್ಟೂ ಕಷ್ಟ ಆಗುತ್ತೆ, ಯಾಕಂದ್ರೆ ಅವ್ರ ಹೆಲ್ತ್ ಇಶ್ಯೂಸ್ ಇರುತ್ತೆ. ಸೊ ರೆಡಿ ಇರೋದು ಯಾರು? ನಿತ್ಯಾನಂದ ಸಿದ್ಧಿ. ಅದು ಟ್ರೈಬ್ಸ್ ಅಂತ ಅಂದ್ರೆ ನಮ್ಮೂರ್ ಕಡೆನೂ ಟ್ರೈಬ್ಸ್ ಇದ್ದಾರೆ, ಆದ್ರೆ ಇದು ಬೇರೆ ತರ ಟ್ರೈಬ್, ಬೇರೆ ದೇಶದಿಂದ ಬಂದಂತ ಟ್ರೈಬ್ಸ್. ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇತ್ತು, ಅದು ದೇವ್ರ ದಯೆಯಿಂದ, ದೇವ್ರ ಆಶೀರ್ವಾದದಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಆದ್ರೆ ಇವರು ನಾಚಿಕೆ ಹೋಗ್ಸಕ್ಕೆ, ಇವ್ರನ್ನ ಬುದ್ಧಿ ಕಲ್ಸಕ್ಕೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ತುಂಬಾ ಪ್ರಯತ್ನ ಪಟ್ಟಿದ್ದೀನಿ. ಅದಕ್ಕೆ ಅವ್ನು ಯಾವಾಗ್ಲೂ ತಮಾಷೆ ಮಾಡ್ತಾ ಇರ್ತೀನಿ, ನನಗೆ ಗ್ರೇ ಹೇರ್ಸ್ ಅಥವಾ ಬಿಳಿ ಕೂದಲು ಬಂದ್ರೆ ನಿನ್ನಿಂದಾನೆ, ಅಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಯಾಕಂತಂದ್ರೆ ಇವ್ರಿಗೆ ಒಂದ್ ಹೇಳಿದ್ರೆ ಅವ್ರಿಗೆ ತಪ್ಪಲ್ಲ, ನಾಚಿಕೆ ತಲೆ ಬಗ್ಸ ಆಯ್ತು. ಈಗ ನೋಡಿ ನೀವು ಬಂದ್ರಿ, ಅವನು ಮಾತಾಡಕ್ಕೆ ನಾಚಿಕೆ, ಅದು ವರ್ಷ ಹೋಗ್ತಾ ಈ ಜನರೇಷನ್ಗೆ ಆಗಲ್ಲ, ಇವ್ ನೆಕ್ಸ್ಟ್ ಮಕ್ಳು ಜನರೇಷನ್ಗೆ ಸರಿ ಆಗ್ತಾರೆ. ಆದ್ರೆ ಇವ್ರಿಗೂ ಸಮಾಜದಲ್ಲಿ ಸ್ಥಾನ ಸಿಗ್ಬೇಕು, ಒಳ್ಳೇದಾಗ್ಬೇಕು. ಇವ್ರಿಗೆ ಒಂದು ಟ್ಯಾಗ್ ಲೈನ್ ಇದೆ, ಯಾವ್ದೋ ದೇಶದಿಂದ ಬಂದವರು ಡ್ರಗ್ ಏನೋ ಮಾಡ್ತಾರೆ ಅಥವಾ ಗೋವಾ ಬಾಂಬೆಲೆಲ್ಲ ಇರ್ತಾರೆ ಅಂತ. ಅದನ್ನ ಹೋಗಿ ಇವರು ಕೂಡ ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿತ್ವ ಬರಬೇಕು, ಒಂದು ಒಳ್ಳೆ ವ್ಯಕ್ತಿತ್ವದಲ್ಲಿ ಹೋಗ್ಬೇಕು ಅಂತ ನಮ್ಮ ಆಸೆ. ಇವಾಗ ನೀವು ಬ್ಯಾಂಗ್ಳೂರಿಗೆ ಅವ್ರನ್ನ ಕರ್ಕೊಂಡು ಹೋದಾಗ ಹೇಳಿದ್ರಿ ಅಲ್ಲಿ ತುಂಬಾ ಜನ ಹೇಳಿಸ್ತಾ ಇದ್ರು ಅಂತ, ಸೊ ಅದ್ರ ಬಗ್ಗೆ ಬ್ಯಾಂಗ್ಳೂರಲ್ಲಿ ಹೇಗೆ ಅಂತಂದ್ರೆ, ಫಸ್ಟ್ ಟೈಮ್ ಹೋದಾಗ ಅವನು ಅಲ್ಲಿ ಒಂದು ಡ್ರೆಸ್ ಕೋಡ್ ಇದೆ, ನಮಗೆ ಬ್ಲೇಸರ್ ಹಾಕ್ಬೇಕು, ಟೈ ಹಾಕ್ಬೇಕು, ಬೂಟ್ಸ್ ಹಾಕ್ಬೇಕು, ಅದು ಒಂದು ನಮ್ದು ಅಟೈರ್, ಹಾರ್ಸ್ ರೈಡಿಂಗ್ ಔಟ್ಫಿಟ್ ಅಂತ ಹೇಳ್ತೀವಿ. ಆ ಔಟ್ಫಿಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಇವನು ಬ್ಲೇಸರ್ ಹಾಕೊಳ್ಳಕ್ಕೆ ರೆಡಿ ಇಲ್ಲ. ಸರ್ ಬೇಡ ಸರ್, ಕೋಟ್ ಎಲ್ಲ ಬೇಡ ಸರ್ ಅಂತ. ಹಂಗಲ್ಲ ಮರ, ಇಲ್ಲಿ ಹಾಕೊಂಡ್ಲೇಬೇಕು ನೀನು ಅಂತ. ಅವನಿಗೆ ಕೋಟ್ ಹಾಕೊಳ್ಳೋಕ್ಕೂ ನಾಚಿಕೆ, ಬ್ಲೇಸರ್ ಹಾಕೊಳ್ಳೋಕ್ಕೂ ನಾಚಿಕೆ. ಅಲ್ಲಿ ಏನಾಯ್ತು ಅಂತಂದ್ರೆ, ನಾನು ಫಸ್ಟ್ ಟೈಮ್ ಹೋದಾಗ ನಾನು ಬೇರೆ ಕ್ಲಬ್ಸ್ನವ್ರು ಬರ್ತಾರೆ, ಬೇರೆ ಕ್ಲಬ್ಸ್ನವ್ರು ಬಂದು ನಮ್ಮ ಹತ್ರ ತಮಾಷೆ ಮಾಡ್ತಾರೆ, ಯಾಕೆ ನಿಮ್ಮ ಹತ್ರ ಸ್ಟೂಡೆಂಟ್ಸ್ ಇಲ್ವಾ, ಏನು ಇವ್ರು ನೀಗ್ರೋಸ್ನೆಲ್ಲ ಬಂದ್ಬಿಟ್ಟಿದ್ದೀರಲ್ಲ ಅಂತ. ನನಗೆ ಸ್ಟಾರ್ಟಿಂಗ್ ಸ್ವಲ್ಪ ಬೇಜಾರಾಯ್ತು, ಯಾಕಂತಂದ್ರೆ ನಮ್ಮ ಪ್ರಯತ್ನಕ್ಕೆ ಬೆಲೆ ಇಲ್ಲ. ಯಾಕಂತಂದ್ರೆ ಎಲ್ಲರೂ ನೋಡಕ್ಕೆ ನಿತ್ಯಾನಂದದ ಬರೀ ಫೈನಲ್ ಔಟ್ಪುಟ್ ನೋಡಿದ್ರೆ ಅದ್ರ ಹಿಂದೆ ಭಾರಿ ಪರಿಶ್ರಮ ಪಟ್ಟಿದ್ದೀವಿ, ತುಂಬಾ ಹಣ ಖರ್ಚು ಮಾಡಿದೀವಿ, ತುಂಬಾ ಅದಕ್ಕೆ ನಮ್ಮ ಸ್ಯಾಕ್ರಿಫೈಸಸ್ ಇದೆ. ಅದಕ್ಕೆ ಅವಾಗ ಮಾಡಿದಾಗ ನಿತ್ಯಾನಂದ ಸಿದ್ಧಿನ್ ಕರ್ಕೊಂಡು ಫಸ್ಟ್ ಮುಜುಗರ, ಇವನು ಪಬ್ಲಿಕ್ ನೋಡಿ, ಕ್ರೌಡ್ ನೋಡಿ, ಯಾಕಂತಂದ್ರೆ ಅಲ್ಲಿ ಬರೀ ರಿಚ್ ಮ್ಯಾನ್ ಅಥವಾ ಎಲೈಟ್ ಕ್ರೌಡ್ ಬರುತ್ತೆ. ಸೊ ಆ ಕ್ರೌಡ್ ಬಂದಾಗ ಇವನಿಗೆ ಸ್ವಲ್ಪ ಮುಜುಗರ ಆಗ್ತಾ ಬಂತು. ಆಮೇಲೆ ನಾನು ಹೇಳಿದೆ, ನೋಡು ನಿತ್ಯ, ಜನ ಬಿಟ್ಬಿಡು, ನಿನ್ನ ಉದ್ದೇಶ ಏನು, ನಿಮ್ಮ ಕಮ್ಯುನಿಟಿಗೆ ಒಳ್ಳೆ ಹೆಸರು ತರಬೇಕು, ಒಳ್ಳೇದೇನಾರ ಮಾಡಬೇಕು, ನಿನಗೆ ಒಂದು ಜೀವನದಲ್ಲಿ ಒಳ್ಳೆ ಅವಕಾಶ, ಈ ಅವಕಾಶ ಮತ್ತೆ ಸಿಗಲ್ಲ ನಿನಗೆ, ಏನ್ ಮಾಡಬೇಕು, ಸಾಧನೆ ಮಾಡಬೇಕು ಅಂತಂದ್ರೆ ಮಾಡಲೇಬೇಕು ಅಂತ ಹೇಳಿದೆ. ಅದು ಒಳ್ಳೆ ರೀತಿಲಿ ಮಾಡ್ದ. ಇನ್ನು ಭವಿಷ್ಯದ ಯೋಜನೆಗಳೇನು ನಿಮ್ದು? ಸರ್, ನನಗೆ ಮೇಯ್ನ್ ಉದ್ದೇಶ ಒಂದು ಮಂಗಳೂರಲ್ಲಿ ಹೇಗೆ ಗಾಲ್ಫ್ ಕ್ಲಬ್ ಇದೆ ಅಥವಾ ಡಿಫ್ರೆಂಟ್ ಎಂಟರ್ಟೈನ್ಮೆಂಟ್ ಕ್ಲಬ್ಸ್ ಇದೆ, ಆ ಥರ ನಾನು ಒಂದು ನೆಕ್ಸ್ಟ್ ಲೆವೆಲಲ್ಲಿ ಹಾರ್ಸ್ ರೈಡಿಂಗ್ ಕ್ಲಬ್ ಮಾಡಬೇಕು ಅಂತ ಆಸೆ ಇತ್ತು. ಸರ್ಕಾರಕ್ಕೆ ಅಪ್ರೋಚ್ ಮಾಡಿದ್ದೆ, ಜಾಗ ಕೂಡ ಒಂದು ಅಲಾಟ್ಮೆಂಟ್ ವ್ಯವಸ್ಥೆ ನಡೀತಾ ಇದೆ. ಒಂದು ಎರಡನೇದೇನು ಅಂತಂದರೆ, ಈ ಸ್ಪೋರ್ಟು ಡೆವಲಪ್ ಆಗಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ತುಂಬ ಪೊಟೆನ್ಷಿಯಲ್ ಜಾಗ, ಈ ಸ್ಪೋರ್ಟ್ ಡೆವಲಪ್ ಆಗಬೇಕು. ಇಲ್ಲಿಂದ ಮಕ್ಕಳುಗಳು ತುಂಬ ಈ ಶೋ ಜಂಪಿಂಗ್ ಕಾಂಪಿಟೇಷನಿಗೆ ಬರಬೇಕು, ಹೋಗಬೇಕು. ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಹೋಗ್ಬೋದು. ಏನು ನಮ್ಮಲ್ಲಿ ಕೆಪಾಸಿಟಿ ಇದೆ. ನಿತ್ಯಾನಂದ ಸಿದ್ಧಿ ಬಗ್ಗೆ ಒಂದು ಫ್ಯೂಚರ್ ಪ್ಲಾನ್ ಏನು ಅಂತಂದರೆ, ಈ ಹುಡುಗ ಅಂತ ಒಂದು ಉದ್ಯೋಗ ಸೃಷ್ಟಿಯಾಗಿದೆ ಈ ಫೀಲ್ಡಲ್ಲಿ. ಇವನು ನನ್ನ ಪ್ರಕಾರ ಇದರಲ್ಲೇ ಸ್ಟಿಕ್ ಆನ್ ಆಗ್ತಾನೆ. ಇವನಿಂದ ನೋಡಿ ಇವನ್ನ ಊರವರು ಇದಕ್ಕೆ ಒಂದು ಬೆಂಬಲ ಸಿಗುತ್ತೆ. ನನ್ನ ಶಾರ್ಟ್ ಟರ್ಮ್ ಗೋಲ್ ಏನು ಅಂತಂದ್ರೆ, ಈ ಹುಡುಗನ ಕರ್ಕೊಂಡೋಗಿ ನಿತ್ಯಾನಂದ ಸಿದ್ಧಿನ, ನಿಕ್ಕಿ ಸಿದ್ಧಿ ಅಂತ ಹೆಸರಿಟ್ಟಿದ್ದೀವಿ. ಸೊ ಈ ನಿತ್ಯಾನಂದ ಸಿದ್ಧಿನ ಊರಿಗೆ ಕರ್ಕೊಂಡೋಗಿ ಅಲ್ಲೇ ಹಾರ್ಸ್ ವರ್ಕ್ಶಾಪ್ ಮಾಡಬೇಕು ಅಂತ. ಹಾರ್ಸ್ ವರ್ಕ್ಶಾಪ್ ಅಂದ್ರೆ ಇಲ್ಲಿಂದಾನೆ ಕುದುರೆ ತಗೊಂಡೋಗಿ ಕುದುರೆ ಬಗ್ಗೆ ಆ ಊರವರಿಗೆ ಮಾಹಿತಿ ಕೊಡ್ಬೇಕು. ಸರ್, ನೀವು ಆ ಊರಿಗೆ ಹೋದ್ರೆ, ಯಲ್ಲಾಪುರ ಕೆಲಸ ಗ್ರಾಮಕ್ಕೆ, ಸೇಮ್ ನೀವು ಆಫ್ರಿಕಾಗೆ ಹೋದಂಗೆ ಆಗುತ್ತೆ. ನೀವು ನಮ್ಮ ಅಂದ್ರೆ ನಮ್ಮ ಹತ್ರ ಯಾರು ಕಾಣಲ್ಲ, ಅವರು ಜನಾಂಗ ಹೋದರೆ ಕಾಣ್ತಾರೆ. ಒಂಥರ ತುಂಬಾ ಒಳ್ಳೆ ಸಬ್ಜೆಕ್ಟ್ ಅದು. ಸೊ ಇವನೇ ಕರ್ಕೊಂಡು ಹೋಗ್ಬೇಕು. ನಾವು ಟ್ರೈನ್ ಮಾಡೋಕ್ಕಿಂತ ಅವನೂರಲ್ಲಿ ಅವನೇ ಒಬ್ಬ ಕೂಲಿ ಕೆಲಸ ಮಾಡ್ತಾ ಇದ್ದ ಹುಡುಗ ಇವತ್ತು ಬ್ಲೇಸರ್ ಹಾಕೊಂಡು ಟ್ರೈನ್ ಮಾಡಬೇಕು ಅಂತಂದ್ರೆ ಅದು ದೊಡ್ಡ ಹೆಮ್ಮೆಯಾದ ವಿಷಯ. ಸೊ ಆ ತರ. ಮತ್ತೆ ಇವನಿಗೆ ಇಂಡಿಯನ್ ಒಲಿಂಪಿಕ್ಸ್ಗೆ ಪಾರ್ಟಿಸಿಪೇಟ್ ಮಾಡಿದವರು ಕೆಲವರು ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವನಿಗೆ ಅಲ್ಲಿಗೆ ಅವ್ರ ಹತ್ರ ಟ್ರೈನಿಂಗ್ ಕೊಡಿಸ್ಬೇಕು ಅಂತ ಆಸೆ ಇದೆ. ಯಾಕಂತಂದ್ರೆ ಉದ್ಯೋಗ ಸೃಷ್ಟಿಯಾಗಿದೆ, ಈ ಉದ್ಯೋಗ ಸೃಷ್ಟಿನ ಅವನು ತಗೊಂಡೋಗ್ಬೇಕು, ಇಲ್ಲಿಗೆ ಉಳಿಬೇಡ್ದು, ಅದನ್ನು ತಗೊಂಡೋಗ್ಬೇಕು ಅಂತ ಆಸಕ್ತಿ ಇದೆ. ಅದಕ್ಕೆ ನಮಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸಹಕಾರ ಬೇಕು, ಮತ್ತು ಜನರಿಂದನೂ ಸಹಕಾರ ಬೇಕು. ಯಾಕಂದ್ರೆ ಇದು ವೆರಿ ಎಕ್ಸ್ಪೆನ್ಸಿವ್ ಸ್ಪೋರ್ಟ್. ಇದು ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಟ್ಟಿದ್ದೀನಿ. ಇನ್ನು ಮುಂದೆ ತಗೊಂಡೋಗ್ಬೇಕು ಅಂತಂದ್ರೆ ಎಲ್ಲ ಒಂದಾದ್ರೆ ಮಾತ್ರ, ಎಲ್ಲ ಕೈ ಜೋಡಿಸಿದ್ರೆ ಮಾತ್ರ ತಗೊಂಡೋಗ್ಬೋದು. ಇಲ್ಲ ಅಂತ ನನ್ನ ಕೈಲಾದಷ್ಟು ನಾನು ಏನು ಮಾಡಬೇಕು ನಾನು ಮಾಡ್ತೀನಿ. ಅವರಿಗೆ ಅವ್ರ ಕಮ್ಯುನಿಟಿಗೆ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ,
ಕುದುರೆ ಅಕಾಡೆಮಿ ಮಾಡೋದ್ರ ಜೊತೆಗೆ ಒಂದು ಕಮ್ಯುನಿಟಿ, ಒಂದು ಸಿದ್ಧಿ ಕಮ್ಯುನಿಟಿಯಿಂದ ಒಬ್ಬ ಯುವಕನನ್ನು ತಂದು ಟ್ರೈನ್ ಮಾಡಿ ಒಂದು ಶೋ ಜಂಪಿಂಗ್ ಅಂತಹ ಕಾಂಪಿಟೇಷನ್ ಅಲ್ಲಿ ಗೆಲ್ಲಿಸುವಂತಹ ತನಕದ ಪ್ರಯತ್ನ ಇದೆಯಲ್ಲ, ಅಭಿನಂದನ್ ಅವರು ಏನು ಮಾಡಿದ್ದಾರೆ ಈ ಕಾರ್ಯ ಶ್ಲಾಘನೀಯವಾಗಿರುವಂಥದ್ದು. ಇಷ್ಟೊತ್ತು ನಮ್ಮ ಜೊತೆಗೆ ಕುದುರೆ ಹಾರ್ಸ್ ರೈಡಿಂಗ್ ಬಗ್ಗೆ ಇರ್ಬೋದು, ಆಮೇಲೆ ನಿತ್ಯಾನಂದರವ್ರ ಬಗ್ಗೆ ಇರ್ಬೋದು, ಎಲ್ಲ ನಿಮ್ಮ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಕಲಾವಿದನಾಗಬೇಕು ಅಂತ ಹೇಳಿಬಿಟ್ಟು ಚಿತ್ರಕಲೆ ಕಲೀಲಿಕ್ಕೆ ಬಂದಂತಹ ಯುವಕ ಹಾರ್ಸ್ ಗ್ರೂಮರ್ ಆಗಿ, ಹಾರ್ಸ್ ರೈಡರ್ ಆಗಿ, ಶೋ ಜಂಪಿಂಗ್ನಂತಹ ಸ್ಪರ್ಧೆಯಲ್ಲಿ ಗೆಲ್ಲುವ ಮುಖಾಂತರ ತನ್ನನ್ನು ತೋರ್ಪಡಿಸಿಕೊಂಡಂತಹ ನಿತ್ಯಾನಂದ ಸಿದ್ದಿ ಅವರದ್ದು ಒಂದು ಕಥೆ. ಆದರೆ ಅಭಿನಂದನ್ ಅವರು ಈ ರೀತಿಯ ಯುವಕರನ್ನು ಸಿದ್ಧಪಡಿಸೋದ್ರ ಮುಖಾಂತರ ಸಮಾಜಕ್ಕೆ ತನ್ನದೇ ಆದಂತಹ ಕೊಡುಗೆ ಕೊಡ್ತಾ ಇದ್ದಾರೆ. ಇದು ಈ ಹೊತ್ತಿನ ವಿಶೇಷ. ನಾನು ನಿಮ್ಮ ಹರ್ಷಿತ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷದೊಂದಿಗೆ ಬರ್ತೇನೆ. ಧನ್ಯವಾದ.